ಫೆಬ್ರವರಿ 27 ತಾರೀಕಿಗೆ ರಾಜ್ಯ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪರನ ಪುಟ್ಟುಪರ್ವದ ದಿನ. ಇನ್ನಿತ ಅಂಗವಾದ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟರನ ನೇತೃತ್ವದ KS ಹೆಗ್ಡೆ ಆಸ್ಪತ್ರೆದ ಸಹಯೋಗದ ಕುತ್ತಾರು ದುರ್ಗಾವಾಹಿನಿ ಮಹಿಳಾ ಮಂಡಲದ ಆರೋಗ್ಯ ಶಿಬಿರನು ನಡಪಾದಿತ್ಯರು. ಇಂದೆಟ್ಟು ಪಾಲ್ಪಡದಿತ್ತಿನ ಜನಕ್ಲೆಗ್ ಆಯುಷ್ಮಾನ್ ಕಾರ್ಡ್ದ ನೋಂದಾವಣಿನ ಮಲ್ತದಿತ್ತದು. ಈ ಕಾರ್ಡ್ಲೆನು ಬುಧವಾರ ದುರ್ಗಾವಾಹಿನಿ ಮಹಿಳಾ ಮಂಡಲದ ವಿತರಣೆ ಮಲ್ತೇರು. ಅಂಚೆನೆ ಕರ್ನಾಟಕನ ವಿತರಣೆ ಮಲ್ತೇರು. ಆಯುಷ್ಮಾನ್ ಕಾರ್ಡ್ನ ವಿತರಣೆ ಮಾಡಿದ ಪಾತ್ರನ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾನ್ಯ ಮುಖ್ಯಮಂತ್ರಿನ ಪುಟ್ಟುಪರ್ವದ ಅಂಗವಾದ ಆಯುಷ್ಮಾನ್ ಕಾರ್ಡ್ ಮಲ್ತದು ಒಟ್ಟು 117 ಜನಕ್ಲೆಗೂ ಉಚಿತವಾದ ಕೊಡ್ತ 28 ಜನಕ್ಕೆ ಕರ್ನಾಟಕನ ಪಟ್ಟದ 93 ಜನಕ್ಕೆ ಕ್ಷೇಮ ಹೆಲ್ತ್ ಕಾರ್ಡ್ ನೋಂದಣಿ ಆತನು. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರನ ಬಾರಿ ಮಲ್ಲ ಯೋಜನೆ ದಿಂಜ ಜನ ಅವಿತ ಪೆರಜನ ಪಡೆತಿನೆಂತೂತ ಈ ನಿಟ್ಟಿಡು ಮುಖ್ಯಮಂತ್ರಿನ ಪುಟ್ಟು ದಿನದ ನೆಂಪಗೂ ಈ ಆಯುಷ್ಮಾನ್ ಕಾರ್ಡ್ನ ಪಟ್ಟದ ಇಂದದ ಸದುಪಯೋಗವನ್ನು ಪಡೆಯೋನಡು ದುಂಬದ ದಿನಕ್ಲೆಡ್ಲ ಇಂಚಿನ ಕಾರ್ಯಕ್ರಮನ ಮಲ್ಪೆರೆ ಉಳ್ಳ ಇದಕ್ಕೆ ಮಾತಾ ನಿಕ್ಲಿನ ಸಹಕಾರ ಅಗತ್ಯ ಪಂಡ ತೆರಿಪಾಯರು. ಖಂಡಿತವಾಗಿಯೂ ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಮಾನ್ಯ ನಮ್ಮ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಜನ್ಮದಿನವನ್ನು ನಾವು ವರ್ಷಂಪ್ರತಿ ಆಚರಿಸ್ತೇವೆ. ಫೆಬ್ರವರಿ 27ನೇ ತಾರೀಕಿನಂದು ನಮ್ಮ ಸೋಮೇಶ್ವರ ಸೋಮನಾಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ಭಾಗದ ಆಶ್ರಮಗಳಿಗೆ ಭೇಟಿಯನ್ನು ಕೊಟ್ಟು ಮತ್ತು ಈ ಒಂದು ರಾಜರಾಜೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿರತಕ್ಕಂಥ ನಮ್ಮ ಈ ದುರ್ಗಾವಾಹಿನಿ ಮಹಿಳಾ ಮಂಡಲದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸುವಂಥದ್ದನ್ನು ನಾವು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ 117 ಜನರಿಗೆ ನಾವು ಉಚಿತವಾಗಿ ಆಯುಷ್ಮಾನ್ ಕಾರ್ಡನ್ನು ನೀಡಿದ್ದೇವೆ. 28 ಜನರಿಗೆ ಕನ್ನಡಕವನ್ನು ನಾವು ಅಲ್ಲಿ ಕಣ್ಣಿನ ತಪಾಸಣೆಯನ್ನು ಮಾಡುವಾಗ ಯಾರಿಗೆಲ್ಲ ಕನ್ನಡಕದ ಅವಶ್ಯಕತೆ ಇದೆ ಅವರಿಗೆ 28 ಜನರಿಗೆ ಕನ್ನಡಕವನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ. ನಮ್ಮ ದೇರಳಕಟ್ಟೆಯ KS ಹೆಗ್ಡೆ ಆಸ್ಪತ್ರೆಯ ನುರಿತ ತಜ್ಞರು ಇಲ್ಲಿ ಆರೋಗ್ಯ ತಪಾಸಣೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಾವು ಕ್ಷೇಮ ಹೆಲ್ತ್ ಕಾರ್ಡನ್ನು ಕೂಡ 93 ಜನರಿಗೆ ಕ್ಷೇಮ ಹೆಲ್ತ್ ಕಾರ್ಡ್ ಕೂಡ ನೋಂದಣಿಯಾಗಿದೆ. ಇವತ್ತಿನ ದಿವಸ ಆಯುಷ್ಮಾನ್ ಕಾರ್ಡ್ ಎಲ್ಲ ನಮಗೆ ಬಂದು ಸಿಕ್ಕಿದೆ. ಅದನ್ನು ನಿಮಗೆ ಕೊಡಲಿಕ್ಕೆ ಬೇಕಾಗಿ ನಿಮ್ಮೆಲ್ಲರನ್ನು ಕೂಡ ನಾವಿಲ್ಲಿ ಸೇರಿಸಿದ್ದೇವೆ. ಅದರ ಸದುಪಯೋಗವನ್ನು ಆಯುಷ್ಮಾನ್ ಭಾರತ್ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಜಿಯವರ ಬಹಳ ದೊಡ್ಡ ಒಂದು ಯೋಜನೆ. ಬಹಳಷ್ಟು ಜನ ಇವತ್ತು ಅದರ ಪ್ರಯೋಜನವನ್ನು ಪಡೆದದನ್ನು ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಹುಟ್ಟಿದ ದಿವಸದ ಸಂದರ್ಭ ಕೂಡ ನೆನಪಿಗೋಸ್ಕರ ನಾವು ಆಯುಷ್ಮಾನ್ ಕಾರ್ಡನ್ನು ಮಾಡಿದ್ದೇವೆ. ಅದೆಲ್ಲವನ್ನು ನೀವು ತೆಗೊಳ್ಬೇಕು. ಮುಂದಿನ ದಿನಗಳಲ್ಲೂ ಕೂಡ ಈ ಜಾಗದಲ್ಲಿ ಯಡಿಯೂರಪ್ಪನವರ ನಮ್ಮ ಮುಖ್ಯಮಂತ್ರಿಗಳ ಹುಟ್ಟಿದ ದಿನವನ್ನು ಆಚರಿಸಲಿದ್ದೇವೆ. ಆ ಸಂದರ್ಭದಲ್ಲಿ ಈ ರೀತಿಯಾದ ಸೇವಾ ಕಾರ್ಯವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಇದಕ್ಕೆಲ್ಲ ಕೂಡ ನಿಮ್ಮೆಲ್ಲರ ಸಹಕಾರ ಅತಿ ಅಗತ್ಯ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಾವು ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಏನು ಅಂತ ಹೇಳಿದರೆ ಆದಷ್ಟು ಬೇಗನೆ ಈ ಒಂದು ಕೊರೋನಾ ಮಹಾಮಾರಿಯಿಂದ ನಮಗೆಲ್ಲರಿಗೂ ಕೂಡ ಮುಕ್ತಿ ದೊರಕಬೇಕು. ಜನಜೀವನ ಯಥಾಸ್ಥಿತಿಯಾಗಿ ನಡೆಯುವ ರೀತಿಯಲ್ಲಿ ಆಗಬೇಕು ಅಂತೇಳಿ ದೇವರಲ್ಲೇ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ತದೇಕ ಚಿತ್ತದಿಂದ ಶ್ರೀ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ದೇವರಿಗೆ ಮುಟ್ಟಿ ಈ ಒಂದು ಕಣ್ಣಿಗೆ ಕಾಣದಂಥ ವೈರಸ್ಸಿನಿಂದ ಮುಕ್ತಿಯನ್ನು ಪಡಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಕೊರೋನಾದ ಬಗೆಟು ಮಾಹಿತಿ ಕೋರ್ನ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ರವೀಂದ್ರ ಶೆಟ್ರು ಬಾರಿ ಎಡ್ಡೆಡೆ ಕಾರ್ಯಕ್ರಮನ ಸಂಘಟನೆ ಮಾಡ್ತದ್ದು ಮಾತಾ ಜಾತಿ ಮತ ಭೇದ ಬಂದದ್ದು ಮಾತೆರೆಗ್ಲ ಸೇವೆನ ಕೊರ್ಪನ ಮೂಲಕ ವಿದ್ಯೆಯನ್ನು ದಾನ ಮಾಡ್ತಂದುಲ್ಲೇರು. ಒಟ್ಟಿಗೆ
ಆರನೇ ಆಯ್ನ ಸಾಮಾಜಿಕ ಕಡಕಳಿಂದಿ ಒಂದು ಸೇವೆಲ್ನ ಮಲ್ತೊಂದುಲ್ಲೇರ್ಪಣ್ಣದು ಅಭಿನಂದನದ ಪಾತ್ರ ಪಂಡೆರು. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೊದಲನೆಯದಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಫೆಬ್ರವರಿ 27ನೇ ತಾರೀಕಿನಂದು ಈ ರಾಜ್ಯದ ಸಂಪೂರ್ಣ ಉಸ್ತುವಾರಿಯ ಜೊತೆ ಒಂದು ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಆಡಳಿತದೊಂದಿಗೆ ಕೊರೋನಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಕೂಡ ಶ್ರೇಷ್ಠ ಪಾತ್ರವನ್ನು ವಹಿಸಿಕೊಂಡಿದೆ ನಮ್ಮ ದೇಶ. ಅದರಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಹಳ ಉತ್ತಮವಾಗಿ ಈ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯ ಜೊತೆಗೆ ಎಲ್ಲ ರೀತಿಯ ಆಗುಹೋಗುಗಳು ಅದು ಈಗಾಗಲೇ ನೋಡುತ್ತಾ ಇರ್ಬೋದು. ಮಳೆಗಾಲ ಆರಂಭವಾಗಿದೆ, ಪ್ರಾಕೃತಿಕ ವಿಕೋಪಕ್ಕೆ ಕೂಡ ಆಯಾಯ ಸೂಕ್ತವಾದಂಥ ಸಲಹೆ ಮಾರ್ಗದರ್ಶನದೊಂದಿಗೆ ರಾಜ್ಯದ ಸಂಪೂರ್ಣ ಅಭಿವೃದ್ಧಿ ಮತ್ತು ಸುಭಿಕ್ಷೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಡೀ ತಂಡ ಏನಿದೆ ಕೆಲಸ ಮಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಭಿಮಾನಿ ಅಂತ ಹೇಳಬೇಕು ಅಥವಾ ಅವರ ಹಿತೈಷಿ ಅಂತ ಹೇಳಬೇಕು ಅಂತ ಗೊತ್ತಿಲ್ಲ, ಸನ್ಮಾನ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟಿಯವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿದರೆ ಅದು ಉಲ್ಲೇಖ ಅಥವಾ ಮುಖಸ್ತುತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಾವು ನೋಡ್ತಾ ಇರ್ಬೋದು, ಒಬ್ಬ ಮನುಷ್ಯ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ, ಕ್ರೀಡಾರಂಗದಲ್ಲಿ ಬೇರೆ ಬೇರೆ ರಂಗದಲ್ಲಿ ಅವನ ಯಶಸ್ಸನ್ನು ಮಾಡಲಿಕ್ಕೆ ಹೋಗ್ತಾನೆ. ಆದರೆ ಯಾರು ಸಾಮಾಜಿಕ ರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಥವಾ ಸೇವೆಯನ್ನು ಮಾಡಬೇಕು ಅಂತ ಇರುತ್ತಾ ಅವರಿಗೆ ಸವಾಲುಗಳು ಜಾಸ್ತಿ ಅಂತೇಳಿ ನನ್ನ ಅನುಭವದ ಮಾತು. ಎಲ್ಲ ಅನುಭವವನ್ನು ಮೆಟ್ಟಿ ನಿಂತು ಸಾಮಾಜಿಕ ಸೇವೆಯ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿರುವಂಥದ್ದು. ಇತ್ತೀಚೆಗೆ ನೀವು ವಾಟ್ಸಪ್ಪಲ್ಲಿ ನೋಡಿರ್ಬೋದು ಎಲ್ಲ ಶಾಲೆಗಳಲ್ಲಿ. ಯಾಕಂದರೆ ಒಬ್ಬ ಸ್ಥಾಯಿ ಸಮಿತಿಯ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಾವ ಗಳಿಗೆಯಲ್ಲಿ ಆಗಿದೆ ಅಂತ ಗೊತ್ತಿಲ್ಲ, ಕೊರೋನಾ ಕೂಡ ನನ್ನ ಜೊತೆ ಒಕ್ಕರಿಸಿದೆ. ಆದರೆ ನನಗೆ ಗೊತ್ತಿರುವ ಹಾಗೆ ನನಗೆ ಭಾಳಷ್ಟು ಪೋಷಕರ ಕಾಲ್ಗಳು ಬರುತ್ತೆ. ನಮಗೆ ಶಾಲೆಗಳಲ್ಲಿ ಫೀಸ್ ಕಟ್ಟಲಿಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ, ಚಿನ್ನ ಇಟ್ಕೊಂಡು ಮಾಡ್ತಾ ಇದ್ದೇವೆ, ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿಕೊಂಡು ಮಕ್ಕಳದು ಏನಿದು ಕತೆ, ಈ ವರ್ಷ ಮಕ್ಕಳಿಗೆ ಶಾಲೆ ಇದೆಯಾ ಅಂತೇಳಿ. ನಿನ್ನೆ ತಾನೇ ಮಾನ್ಯ ಮಂತ್ರಿಗಳ ಒಂದು ಸುತ್ತೋಲೆಯನ್ನು ಕೂಡ ನೋಡಿದೆ. ಅಂದರೆ ಶಾಲೆಯಲ್ಲಿರುವಂತಹ ಏನು ಚಟುವಟಿಕೆ ಇದೆ ಅದು ಫೀಸ್ ಕಟ್ಟುವುದಿರ್ಬೋದು ಅಥವಾ ಏನು ಮುಂದಿನ ನಿರೀಕ್ಷೆಗಳಿದೆ ಅದನ್ನು ಪಾಲಿಸಬೇಕು ಅಂತೇಳಿ ಬಂದಿದೆ. ಅದು ಯಾವಾಗ ಶಾಲೆ ಆರಂಭ ಆಗಬೇಕು ಅಂತೇಳಿ ಇನ್ನೂ ಕೂಡ ಬಹುಶಃ ಡಿಸಿಷನ್ನಿಗೆ ಬರಲಿಲ್ಲ. ಯಾಕಂತ ಹೇಳಿದ್ರೆ ಈಗ ಜೂನ್ 8ರಿಂದ ಸಂಪೂರ್ಣವಾಗಿ ಲಾಕ್ಡೌನ್ ತೆರವುಗೊಳ್ತದೆ. ಈ ಸಂದರ್ಭದಲ್ಲಿ ನಾನು ಮತ್ತೆ ಉಲ್ಲೇಖ ಮಾಡಬೇಕಾಗ್ತದೆ ಇವರನ್ನು. ಕೊರೋನಾ ಸಂದಿಗ್ಧ ಪರಿಸ್ಥಿತಿ ಶುರುವಾದ 1-2 ವಾರದಲ್ಲಿ ಮೊದಲು ಫೋನ್ ಮಾಡಿ ನನ್ನ ಹತ್ರ ಕೇಳಿದರು, ಅಕ್ಕ ಮಾತೇರ್ನಲ್ಲ ಪರಿಸ್ಥಿತಿ ಎಂಚೋಪು ಇತ್ತಿನ ಕಡೆ ಉಂಡು ಇಜ್ಜಾನ್ನ ಕಡೆ ದಾಲಾಯಿಜಿ ಮಧ್ಯಮ ವರ್ಗದವರು ಓಡದಲ್ಲಿ ಹೋದಾಗೆ ಅವ್ರು ಯಾವಾಗ ಬೀಳ್ತಾರೆ ಯಾವಾಗ ಕುತ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಹೇಳಿದರು ಭಾಳಷ್ಟು ಕಷ್ಟದಲ್ಲಿ, ನಾನು ಬಡತನ ಅಂತೇಳಿ ಖಂಡಿತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾರಾದರೂ ತುಂಬ ಕಷ್ಟದಲ್ಲಿದ್ದವರಿದ್ದರೆ ಅಂಥವ್ರಿಗೆ ಸ್ವಲ್ಪ ಜನರಿಗಾದರೂ ಏನಾದರೂ ಅವರ ದಿನಚರಿಯ ವಸ್ತುಗಳನ್ನು ಕೊಡುವ, ಯಾರಿಗಾದರೂ ಸ್ವಲ್ಪ ಉಪಕಾರ ಆಗಲಿ ಅಂತೇಳಿ. ಹಾಗಿರುವಂಥ ಸಂದರ್ಭದಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಆಹಾರ ಕಿಟ್ ಕೊಡುವಂಥ ಒಂದು ಸೇವೆಗೆ ಮುನ್ನುಡಿ ಬರೆದವರು ಕೂಡ ನಮ್ಮ ಸನ್ಮಾನ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂತ ಹೇಳಿಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇನ್ನು ಮುಖ್ಯಮಂತ್ರಿಗಳ ಜನ್ಮದಿನದಂದು ಏನಾದರೂ ಸೇವೆ, ನಮಗೆ ಗೊತ್ತಿದೆ ಬರ್ತ್ಡೇ ಆಚರಣೆ ಅಂತ ಹೇಳಿದರೆ ಆ ಒಂದು ಆಚರಣೆಯ ಮಂಪರೇ ಬೇರೆ ಇರ್ತದೆ. ಆದರೆ ಸನ್ಮಾನಿ ರಾಜ್ಯದ ಒಬ್ಬ ಪ್ರತಿಷ್ಠಿತ ಮತ್ತು ನಾಯಕತ್ವದ ಸೆಲೆಯನ್ನು ಇಟ್ಕೊಂಡು ಹೋರಾಡ್ತಾ ಇರುವಂಥ ಮುಖ್ಯಮಂತ್ರಿಗಳ ಜನ್ಮದಿನವನ್ನು ಸಾರ್ವಜನಿಕರಿಗೆ ಸದುಪಯೋಗ ಆಗಲಿ ಎಂಬ ಉದ್ದೇಶದೊಂದಿಗೆ ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ನಾವು ಭಾಗ್ಯಶಾಲಿಗಳು. ದುರ್ಗಾವಾಹಿನಿ ಮಹಿಳಾ ಮಂಡಳಕ್ಕೆ ಮತ್ತು ಮುಖ್ಯಮಂತ್ರಿಗಳ ಜನ್ಮದಿನಕ್ಕೆ ಉಳಿದೊಟ್ಟು ಅವರ ಒಂದು ಸೇವೆಗೆ ನಮ್ಮ ಮಹಿಳಾ ಮಂಡಳಿಯನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಹಾಗೆ ನನಗೆ ಬಂತು ಭಾಳ ಸಂತೋಷ, ಮುಖ್ಯಮಂತ್ರಿಗಳ ಬರ್ತ್ಡೇನ ನಮ್ಮ ಒಂದು ಈ ಪುಟ್ಟ ಸಾಮಾಜಿಕ ಒಂದು ಕಟ್ಟಡದಲ್ಲೇ ಮಾಡ್ತಾ ಇದ್ದೇವೆ ಅಂತೇಳಿ. ಈ ಸಂದರ್ಭದಲ್ಲಿ ತಮಗೆ ಗೊತ್ತಿರ್ಬೋದು, 2 ವರ್ಷದಿಂದ ದುರ್ಗಾವಾಹಿನಿ ಮಹಿಳಾ ಮಂಡಳದಲ್ಲಿ ನಡೀತಾ ಇದೆ. ನಿಮಗೆ ನಾನೊಂದು ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಅವರು ಇದ್ದಾರೆ ಮನೆಯಲ್ಲಿ. ಕಳೆದ ಸಲ, ಈ ಸಲ ಮೊನ್ನೆ ಮಾಡಿದಂಥ 27ರದಲ್ಲ, ಕಳೆದ ಸಲ ಮಾಡಿರುವಂಥ ಕ್ಯಾಂಪಲ್ಲಿ ಉಚಿತ ಆರೋಗ್ಯ ಕಾರ್ಡ್ ನಮ್ಮ KS ಹೆಗ್ಡೆ ಹೆಲ್ತ್ ಹಾಸ್ಪಿಟಲ್ನ ಮೂಲಕ ಉಚಿತ ಹೆಲ್ತ್ ಕಾರ್ಡ್ ಮಾಡಿದ್ದೆವು ಮತ್ತು ಆರೋಗ್ಯ ತಪಾಸಣೆಗಳನ್ನು ಮಾಡಿದೆವು. ಆ ಸಂದರ್ಭದಲ್ಲಿ ಒಬ್ಬರು ಲೀನಾ ವರ್ಗೀಸ್ ಅಂತ ಹೇಳುವ ಮಹಿಳೆ, ಅವರು ತುಂಬ ದಿನದಿಂದ ಎದೆನೋವು ಆ ರೀತಿಯ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಗ್ಯಾಸ್ಟ್ರಿಕ್ ವಾಯು ಅಂತೇಳಿ. ನಾನು ಅದೃಷ್ಟವಶಾತ್ ಹೇಳಿದೆ, ಅಮ್ಮ ಇಲ್ಲಿ ಬನ್ನಿ ಇವತ್ತೊಂದು ಕ್ಯಾಂಪ್ ಆಗ್ತಾ ಇದೆ ಅಂತೇಳಿ. ಅವ್ರು ಇಲ್ಲಿ ಬಂದು 1 ತಿಂಗಳಲ್ಲಿ ಅವರಿಗೆ ಉಲ್ಬಣ ಆಯಿತು ಎದೆನೋವು. KS ಹೆಗ್ಡೆಗೆ ಹೋಗಿ ಅವರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರು. ಅವರಿಗೆ ಏನು ಸ್ಟಂಟ್ ಏನು ಅಳವಡಿಸಲಾಯಿತು. ಸುಮಾರು 1.5 ಲಕ್ಷ ವೆಚ್ಚದಲ್ಲಿ ಅವರಿಗೆ ಸರ್ಜರಿ ಆಯಿತು. ಅವ್ರು ಹೇಳ್ತಾರೆ, ನನಗೆ ಬರುವಾಗ ಖಾಲಿ 100 ರೂಪಾಯಿ ಮಾತ್ರ ಖರ್ಚಾದದ್ದು ಅಂತೇಳಿ. ಹಾಗಿರುವಾಗ ಎಲ್ಲಾದರೂ ಒಬ್ಬರಿಗೆ ಈ ಸೇವೆಯ ಒಂದು ಸದುಪಯೋಗ ಖಂಡಿತ ಆಗಿದೆ. ವಕೀಲರು ಅಸ್ಗರ್ ಮುಡಿಪು, ಫಲಾನುಭವಿ ಅಮ್ಲಮಗರು ಶಾಲಾ ಶಿಕ್ಷಕಿಯರು ನಾಗರಾಜ್, ಕೋಣಾಜೆ ಪಂಚಾಯತ್ ಸದಸ್ಯರು ವೇದಾವತಿ ಗಟ್ಟಿ,
ಕೋಣಾಜ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಶ್ರೀ ಸುರೇಶ್ ಶೆಟ್ಟಿ ಅಂಬ್ಲಮಗರು, ಛಾಯಾಗ್ರಾಹಕರು ರಾಮಕೃಷ್ಣ ನಾಯ್ಕ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದಾರೆ. ಶಶಿಕಲಾ ಗಟ್ಟಿ ಸಭೆ ನೆತ್ಕೊಂಡಿರು.